ವೇದಿಕೆಗೆ ಕಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಆಗಲೇ ಸೂಚನೆಯನ್ನು ಕೊಟ್ಟಿದ್ರು. ಆ ಪ್ರಕಾರವಾಗಿ ಎಲ್ಲರೂ ಕೂಡ ವೇದಿಕೆಯ ಬಲಭಾಗಕ್ಕೆ ಬರಬೇಕು ಅಂತ ಹೇಳ್ಕೊಂಡು ಕೇಳ್ಕೊಳ್ತಾ ಇದ್ದೀವಿ. ಈಗ ಮಂಗಳ ಘೋಷದೊಂದಿಗೆ ಬರ್ತಾ ಇರುವಂಥದ್ದು ಪಲ್ಲಕ್ಕಿಯ ಮೂಲಕ ಮಂಗಳ ದ್ರವ್ಯ ಗುರುವಂದನೆಗಾಗಿ. ಹಲವು ಬಗೆಯ ಸುಗಂಧ ದ್ರವ್ಯಗಳು, ಹಲವು ಬಗೆಯ ಪುಷ್ಪಗಳು, ಹಲವು ಬಗೆಯ ಫಲ ವಸ್ತುಗಳನ್ನು ಹೊತ್ತಂತಹ, ಸನ್ಮಾನ ಪರಿಕರಗಳನ್ನು ಹೊತ್ತಂತಹ ಸುಂದರವಾದಂತಹ ಸಾಲಂಕೃತವಾದಂತಹ ಪಲ್ಲಕ್ಕಿ ಇದೀಗ ವೇದಿಕೆಯತ್ತ ಸಾಗಿ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅತ್ಯಂತ ಸುಂದರವಾದಂತಹ ಪುಷ್ಪಾಲಂಕೃತವಾದಂತಹ ತುಲಾಭಾರಕ್ಕೆ ಬೇಕಾದಂತಹ ತಕ್ಕಡಿಯು ತಯಾರಾಗಿದೆ. ಪೂಜ್ಯ ಸ್ವಾಮೀಜಿಯವರನ್ನು ತೂಕಕ್ಕೆ ಸರಿಸಮಾನವಾಗಿ ತೂಗುವಂತಹ ಬೆಳ್ಳಿಯನ್ನ ಈ ಮಹಾ ಜನತೆ ಇದೀಗ ಸಮರ್ಪಿಸುವುದಕ್ಕಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ಮಹಾ ಸಂಸ್ಥಾನ ಕೈಗೊಳ್ಳುವಂತಹ ಎಲ್ಲ ಕಾರ್ಯಗಳಿಗೆ ಅದು ಸದ್ವಿನಿಯೋಗವಾಗಲಿದೆ.
ಡಾಕ್ಟರ್ ಕೆ.ವಿ. ಚಿದಾನಂದ, ಡಾಕ್ಟರ್ ಕೆ.ವಿ. ರೇಣುಕಪ್ರಸಾದ್, ಡಾಕ್ಟರ್ ಐಶ್ವರ್ಯ ಕೆಸಿ, ಅದು ಬೇಡ, ಅದಾಗಿರ್ಲಿ. ಶ್ರೀಯುತ ಅಕ್ಷಯ್ ಕುರುಂಜಿ, ಶ್ರೀ ಗಂಗಾಧರ ಗೌಡ ಮಾಜಿ ಸಚಿವರು, ಶ್ರೀ ಎಂ.ಪಿ. ಉಮೇಶ್, ರಾಜೇಶ್ ತೇನನ ಬೆಂಗಳೂರು, ಡಾಕ್ಟರ್ ಅಶ್ವಿನಿ ರಾಜೇಶ್ ಕೊಡಗು, ಶ್ರೀಯುತ ಧನಂಜಯ ಅಡ್ಪಂಗಾಯ, ಶ್ರೀ ಸುಂದರಗೌಡ ಉಪ್ಪಿನಂಗಡಿ, ಶ್ರೀ ಚಿದಾನಂದ ಬೈಲಾಡಿ, ಶ್ರೀ ಎ.ವಿ. ನಾರಾಯಣ ಪುತ್ತೂರು, ಶ್ರೀ ಮೋಹನ್ ಗೌಡ ಎಡ್ಯಡ್ಕ, ಶ್ರೀ ಯು.ಪಿ. ರಾಮಕೃಷ್ಣ, ಶ್ರೀ ಪ್ರವೀಣ್ ಕುಂಟ್ಯಾನ, ಶ್ರೀ ಭಾಸ್ಕರ್ ದೇವಸ್ಯ, ಡಾಕ್ಟರ್ ಕಿಶೋರ್ ಕುಮಾರ್ ರಿಜಿಸ್ಟ್ರಾರ್ ಮಂಗಳೂರು ವಿಶ್ವವಿದ್ಯಾನಿಲಯ, ಶ್ರೀಯುತ ಅಮರ್ನಾಥ್ ಪುತ್ತೂರು, ಡಾಕ್ಟರ್ ಲೀಲಾಧರ್ ಸುಳ್ಯ, ಶ್ರೀ ಸತೀಶ್ ಶಿವಮೊಗ್ಗ, ಶ್ರೀಯುತ ಯಶವಂತ್ ಕಳ್ವಾಜೆ, ಶ್ರೀಯುತ ಪ್ರದೀಪ್, ಶ್ರೀ ಪ್ರದೀಪ್ ಬೊಬ್ಬೆಕೇರಿ, ಶ್ರೀಯುತ ಚಂದ್ರಶೇಖರ ರಾಶಿ ಕಾಂಪ್ಲೆಕ್ಸ್ ಕಾಣಿಯೂರು, ಶ್ರೀ ದಿನೇಶ್ ಮೆದು, ಶ್ರೀಯುತ ರಂಜನ್ ಗೌಡ ಬೆಳ್ತಂಗಡಿ, ಶ್ರೀ ಶಿವಕಾಂತ ಗೌಡ ಮತ್ತು ಶಿವರಾಮ್ ಗೌಡ, ಶ್ರೀಮತಿ ಪದ್ಮಮ್ಮ ಮತ್ತು ಸುಶೀಲಮ್ಮ ಮೈಸೂರು, ಶ್ರೀಯುತ ಶೇಷಪ್ಪ ಗೌಡ ಪಡೀಲು ಬಂಟ್ವಾಳ, ಶ್ರೀ ಕಿರಣ್ ಬುಡ್ಲೆಗುತ್ತು, ಶ್ರೀಯುತ ಲೋಹಿತ್, ಶ್ರೀ ದಿನೇಶ್ ಅಡ್ಕಾರು, ಶ್ರೀಯುತ ಒಕ್ಕಲಿಗ ಸಂಘ ಇಚಲಂಪಾಡಿ ಈ ಸಂಸ್ಥೆಯ ವತಿಯಿಂದ ನೀಡಿದ್ದಾರೆ. ಬಿಜಿಎಸ್ ವಿದ್ಯಾಸಂಸ್ಥೆ, ಮಂಜುನಾಥ ಕೈಕುರೆ, ಶ್ರೀಯುತ ನಾಗರಾಜ್ ಜಿ ಹಾಸನ, ಡಾಕ್ಟರ್ ಉಜ್ವಲ್ ಯುಕೆ ಸುಳ್ಯ, ಡಾಕ್ಟರ್ ಮನೋಜ್ ಕುಮಾರ್ ಎಡಿ ಸುಳ್ಯ, ಶ್ರೀ ದಿನೇಶ್ ಮಡ್ತಿಲ ಸುಳ್ಯ, ಪ್ರಸನ್ನ ಕೆ ಸುಳ್ಯ, ಡಾಕ್ಟರ್ ಕವಿತಾ ಕೆವಿಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಸುಳ್ಯ, ಗೌಡರ ಯುವ ಸೇವಾ ಸಂಘ ಸುಳ್ಯ, ಪ್ರಿನ್ಸಿಪಲ್ ಕೆವಿಜಿ ಮೆಡಿಕಲ್ ಕಾಲೇಜ್ ಮತ್ತು ಬಳಗ ಸುಳ್ಯ, ಸುರೇಶ್ ಎಂಜಿನಿಯರ್ ಕುಮಾರ್ ಪಣೆಮಜಲು, ಶ್ರೀಯುತ ಲಕ್ಷ್ಮಣಗೌಡ ಇರ್ತಿಲಾಲ್ ಮನೆ ಬೆಳ್ತಂಗಡಿ, ಶ್ರೀಯುತ ಸುರೇಶ್ ಬೈಲು ಕಡಬ, ಶ್ರೀಯುತ ಚೆಲುವರಾಜ ಡಿವೈಎಸ್ಪಿ ಲೋಕಾಯುಕ್ತರು, ಶ್ರೀ ಕುಶಾಲಪ್ಪಗೌಡ ಅಂಕಲ್ ಸ್ವೀಟ್ಸ್ ಪುತ್ತೂರು, ಶ್ರೀಮತಿ ದಯಾಮಣಿ ಪುತ್ತೂರು, ಶ್ರೀ ಕೆದಂಬಾಡಿ ರಾಮಯ್ಯ ಗೌಡರ ಸಮಿತಿ, ಶ್ರೀ ಗಣೇಶ್ ಗೌಡ ಕಲಾಯಿ, ಶ್ರೀ ಸುರೇಶ್ ಉಡುಪಿ, ಶ್ರೀ ಪೆರ್ನೆ ಬೆಳೆಯೂರು ಪ್ರಜ್ಞಾ ಸಮಿತಿಯವರು ಮತ್ತು ಒಕ್ಕಲಿಗ ಗ್ರಾಮೀಣ ಸಮಿತಿ ಹಿರೇಪಂಡಾಡಿ. ಈಗ ಸ್ವಾಮೀಜಿಯವರ ರಜತ ತುಲಾಭಾರ ನಡೀತಾ ಇದೆ. ಸದ್ಭಕ್ತರು ನೀಡಿರುವಂತಹ ಬೆಳ್ಳಿಯ ಮೂಲಕ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ರಜತ ತುಲಾಭಾರ ಈ ಒಂದು ಭವ್ಯ ವೇದಿಕೆಯಲ್ಲಿ ನಡೀತಾ ಇರುವಂತದ್ದು. ಒಕ್ಕಲಿಗ ಸಮುದಾಯದ ಗೌರವದ ಸಮರ್ಪಣೆಯೂ ಕೂಡ ಇದು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿರುವ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ರಜತ ತುಲಾಭಾರ ಈಗ ಆರಂಭ ಆಗ್ತಾ ಇದೆ. ಈ ಒಂದು ರಜತ ತುಲಾಭಾರಕ್ಕಾಗಿ ಬೆಳ್ಳಿಯ ದಾನವನ್ನ ಮಾಡಿದ ಎಲ್ಲ ದಾನಿಗಳು ಕೂಡ ಈಗ ವೇದಿಕೆಯಲ್ಲಿದ್ದಾರೆ. ಅವರ ಸಮಕ್ಷಮದಲ್ಲಿ ಈಗ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ರಜತ ತುಲಾಭಾರ ನಡೀತಾ ಇರುವಂತದ್ದು. ಆದಿಚುಂಚನಗಿರಿ ಮಹಾಸಂಸ್ಥಾನದಲ್ಲಿ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಗುರು ದೀಕ್ಷೆಯನ್ನ ಪಡೆದು ಕಳೆದ 10 ವರ್ಷಗಳಿಂದ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠದ ಧರ್ಮಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ದೇಶ ವಿದೇಶಗಳಲ್ಲಿ ಈ ಒಂದು ಆದಿಚುಂಚನಗಿರಿ ಮಹಾಸಂಸ್ಥೆಯನ್ನ ವಿಸ್ತರಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರು. ಇವತ್ತು ಕರ್ನಾಟಕದ 15 ಜಿಲ್ಲೆಗಳಲ್ಲಿ ಆದಿಚುಂಚನಗಿರಿ ಮಠದ ಶಾಖಾ ಮಠಗಳಿವೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲದೇನೆ ಭಾರತದ ಉತ್ತರ ಪ್ರದೇಶದಲ್ಲಿ ವಾರಣಾಸಿ ಮತ್ತು ನೈಮಿಷಾರಣ್ಯದಲ್ಲಿ ಶಾಖಾ ಮಠಗಳನ್ನ ಹೊಂದಿರುವಂತದ್ದು. ಹಾಗೆಯೇ ಮಧ್ಯಪ್ರದೇಶದ ಚಿತ್ರಕೂಟ ಮತ್ತು ಉಜ್ಜಯಿನಿಯಲ್ಲಿ ಶಾಖಾ ಮಠಗಳಿವೆ. ದಯವಿಟ್ಟು ವೇದಿಕೆಯಲ್ಲಿ ಸ್ವಲ್ಪ ಕ್ಯಾಮರಾಗೆ ಕಾಣಿಸ್ಕೊಳ್ಳೋದಕ್ಕೆ ಬೇಕಾಗಿ ಸ್ವಲ್ಪ ಜಾಗ ಬಿಡಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ವಿ. ಕ್ಯಾಮರಾಗೆ ಕರೆಕ್ಟ್ ಆಗಿ
ಧರ್ಮಪಾಲನಾಥ ಸ್ವಾಮೀಜಿಯವರ ಜೊತೆಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅಲ್ಲಿ ಸ್ವಲ್ಪ 15 ಜಿಲ್ಲೆಗಳಲ್ಲಿ ಶಾಖಾ ಮಠಗಳು, ಉತ್ತರ ಪ್ರದೇಶದ ವಾರಣಾಸಿ ಮತ್ತು ನೈಮಿಷಾರಣ್ಯ, ಮಧ್ಯಪ್ರದೇಶದ ಚಿತ್ರಕೂಟ ಮತ್ತು ಉಜ್ಜಯಿನಿ, ತಮಿಳುನಾಡಿನ ರಾಮೇಶ್ವರಂ, ಅಷ್ಟೇ ಏಕೆ ನವದೆಹಲಿ ಮತ್ತು ನ್ಯೂ ಜೆರ್ಸಿ, USA ನ್ಯೂ ಜೆರ್ಸಿಯಲ್ಲೂ ಕೂಡ ಶಾಖಾ ಮಠ ವಿದ್ಯಾಸಂಸ್ಥೆಗಳನ್ನು ಹೊಂದಿರುವಂತಹ 480 ವಿದ್ಯಾಸಂಸ್ಥೆಗಳಲ್ಲಿ 1,52,000 ಮಂದಿ ವಿದ್ಯಾರ್ಥಿಗಳು ಪ್ರತಿ ವರ್ಷ ವಿದ್ಯೆಯನ್ನು ಪಡ್ಕೊಳ್ತಾ ಇರುವಂತದ್ದು ವಿಶೇಷ. ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹಿಂದೂ ಧರ್ಮ ಆಚಾರ್ಯ ಸಭಾದ ಸಂಚಾಲಕರಾಗಿ, ಹಾಗೆಯೇ ಫೌಂಡೇಶನ್ ಫಾರ್ ಯುನಿಟಿ ಆಫ್ ರಿಲಿಜನ್ಸ್ ಅಂಡ್ ಎನ್ಲೈಟೆಡ್ ಸಿಟಿಸನ್ಶಿಪ್ ಇದರ ಸಂಚಾಲಕರಾಗಿಯೂ ಕೂಡ ದೇಶದಲ್ಲಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಜ್ಞಾನದ ಜ್ಞಾನವನ್ನ ಪಸರಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿರುವಂತವರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರು. ಎಂಜಿನಿಯರಿಂಗ್ ಪದವಿಯನ್ನ ಮೈಸೂರಿನಲ್ಲಿ ಮುಗಿಸಿ ನಂತರ ಸ್ಟ್ರಕ್ಚರಲ್ ಎಂಜಿನಿಯರಿಂಗ್ ನಲ್ಲಿ ಎಂಟೆಕ್ ಪದವಿಯನ್ನ ಮದ್ರಾಸ್ನ IIITಯಲ್ಲಿ ಪೂರೈಸಿದ ನಂತರ ರಾಮನಗರ ಸಮೀಪದ ಅರ್ಚಕರಹಳ್ಳಿಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನ ಮಾಡಿ ಅದರಿಂದ ಸುಖವನ್ನ ಅನುಭವಿಸಿದಂತವರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು. ಅದಾದ ನಂತರ ಲೌಕಿಕದ ವಿಚಾರಕ್ಕಿಂತ ಹೆಚ್ಚಾಗಿ ಧಾರ್ಮಿಕ ವಿಷಯಗಳ ಮೇಲೆ ವಿಶೇಷ ಆಸಕ್ತಿಯನ್ನ ಬೆಳೆಸಿಕೊಂಡಿದ್ದಂತಹ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮುಂದೆ ಗುರು ದೀಕ್ಷೆಯನ್ನ ಪಡೆದು ಚಿಕ್ಕಬಳ್ಳಾಪುರದ ಶಾಖಾ ಮಠದಲ್ಲಿ ಕಾರ್ಯದರ್ಶಿಗಳಾಗಿ ಅಲ್ಲಿನ ಸ್ವಾಮಿಯಾಗಿ ಕಾರ್ಯನಿರ್ವಹಿಸಿ 2013ರಲ್ಲಿ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಭೈರವೈಕ್ಯರಾದ ದಿವಸ ಅವರ ಉತ್ತರಾಧಿಕಾರಿಯಾಗಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಕಾರಿಯಾಗಿ 2013 ಜನವರಿ 14ರ ಶುಭಗಳಿಗೆ ಮಕರ ಸಂಕ್ರಾಂತಿಯ ದಿವಸದಂದು ಪೀಠಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಕಳೆದ 10 ವರ್ಷಗಳಿಂದ ಕೇವಲ ಒಕ್ಕಲಿಗ ಸಮುದಾಯ ಮಾತ್ರ ಅಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯಗಳನ್ನು ಕೂಡ ಜೊತೆಯಾಗಿ ಕೊಂಡೊಯ್ಯುವಂತಹ ಕೆಲಸವನ್ನ ಪೂಜ್ಯ ಮಹಾಸ್ವಾಮೀಜಿಯವರು ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಪುತ್ತೂರಿನಲ್ಲಿ ಇವತ್ತು ದಕ್ಷಿಣ ಕನ್ನಡದ ಎಲ್ಲ ಜಿಲ್ಲೆಗಳ ಭಕ್ತರು ಸೇರಿ ಅವರ ರಜತ ತುಲಾಭಾರವನ್ನ ಮಾಡುವುದರ ಮೂಲಕ ಗುರು ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಸದ್ಭಕ್ತರು ಖುಷಿಯಿಂದ ಇವತ್ತು ಸ್ವಾಮೀಜಿ ಅವರ ರಜತ ತುಲಾಭಾರವನ್ನ ಮಾಡುವ ಮೂಲಕ ಈ ಶ್ರೀ ಕ್ಷೇತ್ರದ ಶ್ರೀ ಮಠ ಇನ್ನಷ್ಟು ಸಮಾಜಮುಖಿ ಕೈಂಕರ್ಯಗಳನ್ನ ಮುಂದುವರಿಸಬೇಕು ಮತ್ತು ಅದಕ್ಕೆ ತಮ್ಮ ಕೈಲಾದಂತಹ ಕೊಡುಗೆಯನ್ನು ಕೊಡುವಂತಹ ಕೆಲಸವನ್ನ ಸ್ವಾಮೀಜಿಯವರ ಮೇಲೆ ನಂಬಿಕೆ ಇಟ್ಟು ಅವರ ಮೇಲಿನ ಪ್ರೀತಿ, ಅವರ ಮೇಲಿನ ಗೌರವ, ವಿಶ್ವಾಸದೊಂದಿಗೆ ಈಗ ಸಮಾಜ ರಜತ ತುಲಾಭಾರವನ್ನು ನಡೆಸ್ತಾ ಇರುವಂತದ್ದು. ಟಿ.ವಿ. ಸದಾನಂದ ಗೌಡರ ಮುಂದಾಳತ್ವದಲ್ಲಿ, ಸಂಜೀವ್ ಮಠಂದೂರು ಅವರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ನಡೆದಿರುವಂತಹ ಈ ಒಂದು ಗುರುವಂದನೆ ಕಾರ್ಯಕ್ರಮ ಮತ್ತು ರಜತ ತುಲಾಭಾರ ಈ ಮೂಲಕ ಎಲ್ಲ ಸದ್ಭಕ್ತರು ಸೇರಿ ಸ್ವಾಮೀಜಿಯವರ ಆಶೀರ್ವಾದವನ್ನ ಪಡಿತಾ ಇದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿರುವಂತವರು ಸ್ವಲ್ಪ ಅಕ್ಕಪಕ್ಕಕ್ಕೆ ಸರಿಬೇಕು, ಯಾಕಂದ್ರೆ ಇಲ್ಲಿ ಕ್ಯಾಮರಾಗೆ ಸರಿ ಕಾಣ್ತಲ್ಲ, ಹಾಗೆಯೇ ಎದುರುಗಡೆ ಕುಳಿತಿರುವಂತಹ ಭಕ್ತರಿಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ದೃಶ್ಯವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಸ್ವಾಮೀಜಿಯವರ ಈ ಒಂದು ರಜತ ತುಲಾಭಾರವನ್ನ ಕಣ್ತುಂಬಿಸಿಕೊಳ್ಳೋದಕ್ಕಾಗಿ ಭಕ್ತರೆಲ್ಲರೂ ಕೂಡ ಕಾದು ಕುಳಿತಿರುವಂತದ್ದು. ದಯವಿಟ್ಟು ಸ್ವಲ್ಪ ಅಕ್ಕಪಕ್ಕ ಸರಿಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಈಗ ರಜತ ತುಲಾಭಾರಕ್ಕೆ ಬೆಳ್ಳಿಯ ದಾನವನ್ನ ಮಾಡಿರುವಂತಹ ಭಕ್ತರು ಸ್ವಾಮೀಜಿಯವರಿಗೆ ಪುಷ್ಪ
ಪುಷ್ಪಾರ್ಚನೆಯ ಮೂಲಕವಾಗಿ ತಮ್ಮ ಭಕ್ತಿಪೂರ್ವಕವಾದಂತಹ ಗೌರವವನ್ನ ಸಮರ್ಪಣೆ ಮಾಡ್ತಾ ಇರುವಂತದ್ದು ವೇದಿಕೆಯಲ್ಲಿ. ಎಲ್ಲ ಭಕ್ತರು ಕೂಡ ಇಲ್ಲೇನೋ ಸೇರಿದ್ದೀರಿ, ತಾವೆಲ್ಲಿ ಕುಳಿತಿದ್ದೀರೋ ಅಲ್ಲಿಂದಲೇ ಸ್ವಾಮೀಜಿಯವರ ಆಶೀರ್ವಾದವನ್ನ ಪಡೆದುಕೊಳ್ಬೇಕು. ಹಾಗೆಯೇ ಈ ಒಂದು ಸುಂದರ ಕಾರ್ಯಕ್ರಮದ ಮೂಲಕವಾಗಿ ಇವತ್ತು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠವನ್ನ ಅಲಂಕರಿಸಿ 10 ವರ್ಷಗಳು ಸಂದಿವೆ. ಈ ದಶಮಾನೋತ್ಸವವನ್ನ ಪುತ್ತೂರಿನಲ್ಲಿ ಸಂಭ್ರಮದಿಂದ ಆಚರಿಸ್ತಾ ಇರುವುದು ಹಾಗೂ ಭೈರವೈಕ್ಯರಾಗಿರುವ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸಂಸ್ಮರಣೆಯನ್ನ ಅವರ 78ನೇ ಜಯಂತ್ಯುತ್ಸವವನ್ನ ಇಲ್ಲಿ ಆಚರಿಸ್ತಾ ಇದ್ದೀವಿ. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕಳೆದ 10 ವರ್ಷಗಳಿಂದ ಆದಿಚುಂಚನಗಿರಿ ಮಹಾಸಂಸ್ಥಾನ ಆಧುನಿಕ ರೀತಿ ನೀತಿಗೆ ಪೂರಕವಾಗಿ ಮತ್ತಷ್ಟು ವಿಸ್ತಾರವಾಗಿ ಬೆಳೆಯುವ ಒಂದು ಮಾರ್ಗದರ್ಶನ ಮತ್ತು ಅದಕ್ಕೆ ಪೂರಕ ನೇತೃತ್ವವನ್ನ ಒದಗಿಸಿಕೊಟ್ಟಿದ್ದಾರೆ. ಅದರಿಂದಾಗಿ ಒಕ್ಕಲಿಗ ಸಮುದಾಯದ ಆದಿಚುಂಚನಗಿರಿ ಮಹಾಸಂಸ್ಥಾನ ವಿಶ್ವವ್ಯಾಪಿಯಾಗಿ ಬೆಳೆದು ನಿಂತಿದೆ. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಮಾರ್ಗದರ್ಶನ ಮತ್ತು ಎಲ್ಲ ದೇಶದ ಬಹುತೇಕ ಎಲ್ಲ ಪ್ರಮುಖ ಸಂತರ ಜೊತೆಗೆ ಇರುವ ಒಡನಾಟ ಇವೆಲ್ಲವೂ ಕೂಡ ಒಕ್ಕಲಿಗ ಸಮುದಾಯ ಹೆಮ್ಮೆ ಪಡುವಂತಹ ಸಂಗತಿ. ಟಿ ನರಸೀಪುರದಲ್ಲಿ ಪ್ರತಿ ವರ್ಷ ನಡೆಯುವಂತಹ ಕುಂಭಮೇಳದ ಸಂಯೋಜಕರಾಗಿ ಧಾರ್ಮಿಕ ಕೆಲಸಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ಮುಂದುವರಿಸಿಕೊಂಡು ಹೋಗ್ತಿದ್ದಾರೋ ಅಷ್ಟೇ ಪ್ರಮುಖವಾಗಿ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯ ಮೂಲಕವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿ ಮತ್ತು ಸಂಶೋಧನೆಗೆ ಒತ್ತನ್ನ ಕೊಟ್ಟು ಕ್ಯಾನ್ಸರ್ ಸಂಬಂಧಿತವಾದಂತಹ ಸಂಶೋಧನೆಯ ಕೆಲಸಗಳನ್ನು ಕೂಡ ಇವತ್ತು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಏಮ್ಸ್ ಮೂಲಕವಾಗಿ ನಡೀತಾ ಇರುವಂತದ್ದು ನಾವು ಗಮನಿಸಬೇಕಾಗಿರುವ ಸಂಗತಿ. ಇವತ್ತು ಇಲ್ಲಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ರಜತ ತುಲಾಭಾರದ ಮೂಲಕವಾಗಿ ಇಡೀ ಸಮುದಾಯ ಅವರನ್ನ ಗೌರವದಿಂದ ಅವರಿಗೆ ಗೌರವವನ್ನ ಸಲ್ಲಿಸ್ತಾ ಇರುವಂತದ್ದು. ಮನೆಗಳಿಗೆ ಹೋಗಿ ಮನೆಗಳಿಗೆ ಭೇಟಿ ಕೊಟ್ಟು ಗ್ರಾಮಗಳಿಗೆ ಹೋಗಿ ಅಲ್ಲಿ ಭಕ್ತರಿಂದ ಪಾದಪೂಜೆ ನಡೆಯುವಂಥದ್ದು ಮಾತ್ರ ಅಲ್ಲ, ಧಾರ್ಮಿಕ ಮಾರ್ಗದಲ್ಲಿ ನಡೆಯೋದಕ್ಕೆ ಬೇಕಾದ ಮಾರ್ಗದರ್ಶನವನ್ನ ಮಾಡುವಂತವರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು. ಸಾಮಾನ್ಯ ಜನರನ್ನ ಧಾರ್ಮಿಕ ತಳಹದಿಯ ಮೂಲಕ ಸುಸಂಸ್ಕೃತರನ್ನಾಗಿಸುವ ಕಡೆಗೆ ಅವರು ವಿಶೇಷ ಒತ್ತನ್ನ ಕೊಡ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೇ ಕಾರಣಕ್ಕೆ ಇತ್ತೀಚೆಗೆ ಸುಳ್ಯದಲ್ಲಿ ಸುಮಾರು 40 ಗ್ರಾಮಗಳ ಕಡೆಗೆ ಭೇಟಿಯನ್ನ ಕೊಟ್ಟಿದ್ರು. ಆ ಮೂಲಕ ಭಕ್ತರ ಮನೆಗಳಿಗೆ ಹೋಗಿ ಆಶೀರ್ವಾದ ನೀಡುತ್ತಾ ಸಮಾಜವನ್ನ ಒಂದುಗೂಡಿಸಿ ಶಾಂತಿಯುತ ಮತ್ತು ಸುಸಂಸ್ಕೃತ ವಾತಾವರಣ ನಿರ್ಮಿಸುವ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ಇವತ್ತು ಸುಳ್ಯ, ಪುತ್ತೂರು, ಕಡಬ, ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕಲಿಗ ಸಮುದಾಯದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ 78ನೇ ಜಯಂತ್ಯುತ್ಸವ ಮತ್ತು
ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಟ್ಟಾಭಿಷೇಕದ 10ನೇ ವರ್ಷದ ಆಚರಣೆಯನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಈಗಾಗಲೇ ಸ್ವಾಮೀಜಿಯವರ ರಜತ ತುಲಾಭಾರ ನಡೀತಾ ಇದೆ. ಎಲ್ಲರೂ ಜೋರಾಗಿ ಒಮ್ಮೆ ಹೇಳಿ, ಜೈ ಶ್ರೀ ಗುರುದೇವ್. ಗುರುಗಳಿಗೆ ಆರತಿಯನ್ನ ಬೆಳೆಯುವ ಮೂಲಕವಾಗಿ ಗುರು ವಂದನೆಯ ಸಲ್ಲಿಕೆ ಆಗ್ತಾ ಇದೆ. ಸಪ್ತಾರತಿಯ ಮೂಲಕವಾಗಿ ಗುರು ವಂದನೆಯನ್ನ ನೆರವೇರಿಸ್ತಾ ಇದ್ದಾರೆ. ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಗುರು ವಂದನೆ ಕಾರ್ಯಕ್ರಮ ಈಗ ಈ ವೇದಿಕೆಯಲ್ಲಿ ನಡೆದಿರುವಂತದ್ದು. ರಜತ ತುಲಾಭಾರವು ಮೂಲಕ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆಯಾಗಿದೆ. ದಯವಿಟ್ಟು ವೇದಿಕೆಯನ್ನ ಹತ್ತಿರುವಂತಹ ಎಲ್ಲರೂ ಕೂಡ ದಯವಿಟ್ಟು ಕೆಳಗಡೆ ಬರಬೇಕು ಅಂತ ಹೇಳ್ಕೊಂಡು ವಿನಂತಿ ಮಾಡ್ತಾ ಇದ್ವಿ. ಯಾಕಂದ್ರೆ ವೇದಿಕೆಯಲ್ಲಿ ಹೆಚ್ಚು ಜನ ನಿಲ್ಲಬಾರದು. ಆ ಕಾರಣಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿರುವಂತಹ ಭಕ್ತರು, ಯಾಕಂದ್ರೆ ಸ್ವಾಮೀಜಿಯವರನ್ನ ನೋಡ್ಬೇಕು, ಅವರ ಆಶೀರ್ವಾದ ಪಡಿಬೇಕು ಅನ್ನೋ ಆಸೆ ಸೂಕ್ತ. ಆದ್ರೆ ದಯವಿಟ್ಟು ವೇದಿಕೆಗೆ ಹತ್ತುತ್ತಾ ಇರುವಂತವರಲ್ಲೂ ಕೂಡ ದಯವಿಟ್ಟು ವಿನಂತಿ ಮಾಡ್ತಾ ಇದ್ವಿ. ಬಹುಶಃ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅಂತೇಳಿ ಅನ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಕೆಳಗಡೆ ಬನ್ನಿ, ಯಾಕಂದ್ರೆ ವೇದಿಕೆಯಲ್ಲಿ ಜಾಸ್ತಿ ಜನ ಸೇರಬಾರದು ಅನ್ನೋ ಕಾರಣಕ್ಕಾಗಿ ವೇದಿಕೆಯಲ್ಲಿರುವಂತವ್ರ ಜೊತೆಗೆ ವಿನಂತಿ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಕೂಡ ಕೆಳಗಡೆ ಬನ್ನಿ, ಯಾಕಂದ್ರೆ ಎಲ್ರಿಗೂ ಕೂಡ ಸ್ವಾಮೀಜಿಯವರ ಹತ್ರ ಹೋಗ್ಬೇಕು, ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನೋ ಆಸೆ ಇರುವಂತ ಸಹಜ. ಆದ್ರೆ ದಯವಿಟ್ಟು ಇಲ್ಲಿ ವೇದಿಕೆಯಲ್ಲಿ ತುಂಬಾ ಜನ ಸೇರ್ಕೊಳ್ಬಾರ್ದು, ಯಾಕಂದ್ರೆ ವೇದಿಕೆಯನ್ನು ನಾವು ಅಲ್ಲಿ ನಿರ್ಮಾಣ ಮಾಡಿರುವಂತ ವೇದಿಕೆ ಅದು. ದಯವಿಟ್ಟು ಆ ವೇದಿಕೆ ಮೇಲ್ಭಾಗಕ್ಕೆ ಬರ್ತಾ ಇರುವಂತವರಲ್ಲಿ ವಿನಂತಿ, ದಯವಿಟ್ಟು ಕೆಳಗಡೆ ಬನ್ನಿ. ಅಲ್ಲಿಂದ ಹೆಚ್ಚು ಜನ ಸೇರಿದಂತ ಸಂದರ್ಭದಲ್ಲಿ